ಸಹಕಾರ ಕೊಡಬೇಕು ಅಂತ ಹೇಳಿ ನಮ್ಮನೇಲಿ ಯಾರನ್ನು ಗಂಡಸರು ಇಲ್ಲದೆ ಕಾರಣ ನಾನೇ ಮಾಡಬೇಕಾದ ಸಿಚುವೇಶನ್. ಈ ಕಡೆ ಗಂಡನ ಮನೆಯಲ್ಲೂ ಮಾಡಬೇಕು, ಈ ಕಡೆ ಅಪ್ಪನ ಮನೆಯಲ್ಲೂ ಮಾಡಬೇಕು. ದಯವಿಟ್ಟು ನಮಗೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಭಯ ತುಂಬಾ ಇದೆ. ಮಳವಳ್ಳಿ ತಾಲೂಕಿನ ದೊಡ್ಡ ಎಚ್ಚಲಗೆರೆ ಗ್ರಾಮದಲ್ಲಿ 62 ವರ್ಷದ ಮಲ್ಲಿಕಾರ್ಜುನ ಎಂಬಾತ ದಲಿತ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಸಿ ಬಹಿರಂಗವಾಗಿ ಬಸವನ ಬೆಟ್ಟ ಹಲಗೂರು ಪಟ್ಟಣದಲ್ಲಿ ಸುತ್ತಾಡಿಕೊಂಡಿದ್ದಾನೆಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದಕ್ಕೆ ಸಾಕ್ಷಿಯಾಗಿದೆ. ಇಂತಹ ಕ್ರೂರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಹಾಗೂ ಆ ಕುಟುಂಬಕ್ಕೆ ಕನಿಷ್ಠ 10 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಜನವಾದಿ ಮಹಿಳಾ ಸಂಘಟನೆಯಿಂದ ಹಲಗೂರು ನಾಡ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ NL ಭರತ್ ರಾಜ್, ಮಹಿಳೆಯರು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗುತ್ತಿವೆ. ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅಪರಾಧಿ ಚಟುವಟಿಕೆಗಳು ಹೆಚ್ಚಾಗುತ್ತಿವೆ. ಜನರಿಗೆ ರಕ್ಷಣೆ ನೀಡಬೇಕಾದ ಶಾಸಕಾಂಗವೇ ಲೈಂಗಿಕ ಕಿರುಕುಳದ ಆರೋಪ ಹೊತ್ತಿ ಆಡಳಿತ ನಡೆಸುತ್ತಿದೆ. ಜಿಲ್ಲಾ ಆಡಳಿತ ಈ ಕುಟುಂಬದವರನ್ನು ಭೇಟಿ ಮಾಡಿ ಸಾಂತ್ವನ ಹೇಳುವ ಕೆಲಸನೂ ಮಾಡಿಲ್ಲ. ಅಪ್ರಾಪ್ತ ಬಾಲಕಿಯು ಮಂದಬುದ್ಧಿಯವಳಾಗಿದ್ದು ಈ ಕುಟುಂಬಕ್ಕೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಧೈರ್ಯ ತುಂಬುವುದರ ಬದಲಾಗಿ ನಿರ್ಲಕ್ಷ್ಯ ತೋರಿರುವುದು ಖಂಡನೀಯ. ಆದ್ದರಿಂದ ಈ ಕುಟುಂಬಕ್ಕೆ ತಕ್ಷಣ ಕನಿಷ್ಠ 10 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕೆಂದು ಒತ್ತಾಯಿಸಿದರು. ಅಲ್ಲದೆ 15 ದಿನದ ಒಳಗಾಗಿ ಚಾರ್ಜ್ ಶೀಟ್ ರೆಡಿ ಮಾಡಿ ತ್ವರಿತ ನ್ಯಾಯಾಲಯಗಳ ಮೂಲಕ ಆರೋಪಿ ಮಲ್ಲಿಕಾರ್ಜುನನಿಗೆ ಉಗ್ರ ಶಿಕ್ಷೆಯಾಗಬೇಕೆಂದು ಒತ್ತಾಯಿಸಿದರು. ಗುಜರಾತಿನ ಬಿಲಿಸ್ಕಾ ಭಾನು ಪ್ರಕರಣದಲ್ಲಿ 11 ಮಂದಿ ಸಾಮೂಹಿಕ ಅತ್ಯಾಚಾರ ನಡೆಸಿದ ಆರೋಪಿಗಳನ್ನು ಸನ್ನಡತೆ ಆಧಾರದ ಮೇಲೆ ಬಿಡುಗಡೆಗೊಳಿಸಿರುವ ಬಿಜೆಪಿ ಸರ್ಕಾರ ಇಂತಹ ಅತ್ಯಾಚಾರಿಗಳಿಗೆ ಪೂರಕವಾಗಿದೆ ವಿನಃ ಸಚ್ಚಾರಿತ್ರೆಯನ್ನು ಹೊಂದಿಲ್ಲ. ಹಾಗಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ ನ್ಯಾಯ ದೊರಕಿಸಿಕೊಡಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ರಾಜ್ಯದಲ್ಲಿ ಆಡಳಿತ ನಡೆಸುವ ಬಿಜೆಪಿಯಲ್ಲಿ ಹಲವಾರು ಮಂದಿ ಶಾಸಕರು ಮತ್ತೆ ಮಂತ್ರಿಗಳು ಲೈಂಗಿಕ ದೌರ್ಜನ್ಯದ ಹೆಸರಲ್ಲಿ ಆರೋಪಿಗಳಾಗಿರುವುದು ಹಾಸ್ಯಾಸ್ಪದವಾಗಿದೆ. ಇಂತಹ ಅತ್ಯಾಚಾರಿಗಳ ಪರಂಪರೆ ಉಳ್ಳಂತಹ ಪಕ್ಷ ಈ ದೇಶ ಮತ್ತು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವುದು ಈ ದೇಶದ ದುರಂತ ಎಂದರು. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಎನ್ ಲಿಂಗರಾಜ ಮೂರ್ತಿ, ಎಎಲ್ ಶಿವಕುಮಾರ್ ಶಿವಪ್ಪ, ಗಣೇಶ್, ಎಸ್ಕೆ ಶಿವಕುಮಾರ್, ರಾಜು ಸಾಗ್ಯ ಶಣ್ಣಶೆಟ್ಟಿ, ಮಹಾದೇವು, ಪ್ರಮೀಳಾ, ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ಮಂಜುಳಾ, ಸುನೀತಾ, ಜಯಲಕ್ಷ್ಮಿ, ಪದ್ಮಾ ಇದ್ದರು. ವರದಿ ಶ್ರೀನಿವಾಸ್ ಮಂಡ್ಯ. ಕುಟುಂಬಕ್ಕೆ ಪರಿಹಾರ ಕೊಡಲೇಬೇಕು. ಕುಟುಂಬಕ್ಕೆ ಪರಿಹಾರ ಕೊಡಲೇಬೇಕು. ನನ್ನ ತಂಗಿಗಾಗಿರೋ ಪರಿಸ್ಥಿತಿ ಯಾರಿಗೂ ಬರಬೇಡ ಅಂತ ಬೇಡ್ಕೊತೀನಿ. ದಯವಿಟ್ಟು ಈ ಥರ ಎಲ್ಲೇ ನಡೆದ್ರೂ ಬಂದು ಇಲಾಖೆಗಳು ಏನೇನು ಸಹಕಾರ ಕೊಡಬೇಕು ಅಂತ ಹೇಳಿ ನಮ್ಮನೇಲಿ ಯಾರನ್ನು ಗಂಡಸರು ಇಲ್ಲದೆ ಕಾರಣ ನಾನೇ ಮಾಡಬೇಕಾದ ಸಿಚುವೇಶನ್. ಈ ಕಡೆ ಗಂಡನ ಮನೆಯಲ್ಲೂ ಮಾಡಬೇಕು, ಈ ಕಡೆ ಅಪ್ಪನ ಮನೆಯಲ್ಲೂ ಮಾಡಬೇಕು. ದಯವಿಟ್ಟು ನಮಗೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಭಯ ತುಂಬ ಇದೆ. ಅವ್ರ ಕಡೆ ಇಂಥ ನಮ್ಗೆ ಏನಾದ್ರು ತೊಂದರೆ ಆಗ್ಬೋದು ಅಂತ ಇದೆ. ದಯವಿಟ್ಟು ನಮಗೆ ಒಂದು ರಕ್ಷಣೆಯನ್ನು ಕೊಡಿ. ನನ್ನ ತಂಗಿಗೆ ಆಗಿರೋ ಅನ್ಯಾಯವನ್ನು ಜಲ್ದಿ ಖಂಡಿಸ್ಕೊಡಿ. ಅವ್ರು ಏನೇನು ಮಾಡಬೇಕು ಅನ್ನೋದನ್ನು ದಯವಿಟ್ಟು ತಿಳಿಸಿ ಅವ್ರಿಗೆ ಕಠಿಣ ಶಿಕ್ಷೆ ಅನ್ನೋದನ್ನು ಕೊಡಿ. ದಯವಿಟ್ಟು ಯಾವುದೇ ಪರಿಸ್ಥಿತಿ ಯಾವುದೇ ಮಕ್ಕಳಿಗೂ ಬರ್ದಿರೋ ಥರ ಮಕ್ಕಳು ಮಹಿಳೆಯರು ತಿರುಗಾಡುವಷ್ಟು ಸ್ವಾತಂತ್ರ್ಯ ಕೊಡಿ ಅಂತ ಪ್ರಾಂತ ರೈತ ಸಂಘಟನೆ ಹಾಗೂ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಮಳವಳ್ಳಿ ತಾಲೂಕು ಸಮಿತಿಗಳು ಇವತ್ತು ನಾವು ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಈ ಹೋರಾಟವನ್ನು ಇಟ್ಕೊಂಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮಳವಳ್ಳಿ ತಾಲೂಕಿನಲ್ಲಿ ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಹೇಳಿದ ರೀತಿಯಲ್ಲೇ ಈ ತಿಂಗಳಲ್ಲಿ 2 ನಾಚಿಕೆಗೇಡಿನ ಪ್ರಸಂಗಗಳು ನಮ್ಮ ಕಣ್ಣು ಮುಂದೆ ಬಂದಿವೆ. ಇಡೀ ಕರ್ನಾಟಕ ರಾಜ್ಯ ಇರ್ಬೋದು, ಭಾರತ ದೇಶ ಇರ್ಬೋದು, ಮಳವಳ್ಳಿ ಅಂತ ಹೇಳಿದ್ರೆ ಆ ಮಳವಳ್ಳಿನಲ್ಲಿ ಒಬ್ಬ ಅಪ್ರಾಪ್ತ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂತಹ ಒಬ್ಬ ಕಟುಕ ಮಳವಳ್ಳಿಯಲ್ಲಿ ಇದ್ದಾನೆ ಅಂತಕ್ಕಂಥದ್ದೊಂದು ಪ್ರಕರಣ ಬಂತು. ಮತ್ತೊಂದು ಪ್ರಕರಣ ದೊಡ್ಡೆಲ್ಸ್ಕೆರೆ ಗ್ರಾಮದಲ್ಲಿ 15 ವರ್ಷದ ಒಬ್ಬ ಅಪ್ರಾಪ್ತ ಬಾಲಕಿಯನ್ನು 63 ವರ್ಷದ ಅವರ ತಾತನ ಸಮಾನನಾದಂತಹ ತಾತನೇ ಆಗಬೇಕಾಗಿರ್ತಕ್ಕಂಥ ಒಬ್ಬ ನೀಚ, ಒಬ್ಬ ರಾಕ್ಷಸ
ಆ ಮಗುವಿನ ಮೇಲೆ ಅತ್ಯಾಚಾರವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಒಂದು ಕೆಟ್ಟ ಹೆಸರನ್ನು ತರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇಂಥ ಒಬ್ಬ ಕೆಟ್ಟ ವ್ಯಕ್ತಿಗಳಿಗೆ ನಾವು ಉಗ್ರವಾದಂಥ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಇಂಥ ಅಯೋಗ್ಯರ ಸಂತತಿ ವ್ಯಾಪಕವಾಗಿ ಬೆಳಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಈ ಅಯೋಗ್ಯರ ಇಂಥ ಈ ನರರಾಕ್ಷಸರ ಸಂತತಿಯನ್ನು ನಾವು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ನಾಗರಿಕನು ಪ್ರತಿಯೊಬ್ಬ ಮನುಷ್ಯನು ಇಂಥ ಒಂದು ಕೆಟ್ಟ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಅದನ್ನು ಖಂಡಿಸಬೇಕು. ಅದರ ವಿರುದ್ಧ ನಾವು ಒಂದು ಬಲಿಷ್ಠವಾದಂಥ ಒಂದು ಹೋರಾಟವನ್ನು ರೂಪಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಹೊಣೆಗಾರಿಕೆ. ಅಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಪ್ರಾಂತ ರೈತ ಸಂಘ ಮತ್ತು ಜನವಾದಿ ಮಹಿಳಾ ಸಂಘಟನೆಗಳು ಆ ಕುಟುಂಬಕ್ಕೆ ರಕ್ಷಣೆ ಸಿಗಬೇಕು. ಮತ್ತೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲೇನೆ ಮಹಿಳೆಯರು ಮತ್ತು ಮಕ್ಕಳುಗಳಿಗೆ ಒಂದು ರಕ್ಷಣೆ ಸಿಗುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ದುರ್ದೈವ ಏನಪ್ಪ ಅಂತ ಹೇಳಿದ್ರೆ ಯಾವ ಶಾಸಕಾಂಗ ಈ ದೇಶದಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆಯೋ ಅವರೇನೇನೇ ಇವತ್ತು ಭಾಳಷ್ಟು ಜನ ಸಂಸದರು ಮತ್ತು ಶಾಸಕರುಗಳೇನೇನೆ ಅತ್ಯಾಚಾರಿಗಳಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ ಇವತ್ತು ಆರೋಪಿಗಳಾಗಿರ್ತಕ್ಕಂಥದ್ದು ಈ ಭಾರತ ದೇಶದ ಒಂದು ದುರ್ದೈವ ಅಂತ ಹೇಳಬೇಕಾಗುತ್ತೆ. ಇಡೀ ದೇಶದಲ್ಲಿರ್ತಕ್ಕಂಥ 120 ಮಂದಿ ಶಾಸಕರ ಮೇಲೆ, ಇಡೀ ದೇಶದಲ್ಲಿರ್ತಕ್ಕಂಥ 120 ಮಂದಿ ವಿಧಾನಸಭಾ ಸದಸ್ಯರ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ಇರ್ತಕ್ಕಂಥವ್ರು MLAಗಳಾಗಿದ್ದಾರೆ. 20 ಜನ MP ಗಳು, 20 ಜನ ಸ್ನೇಹಿತರೆ ಬೇಕೇ ಬೇಕು, ಬೇಕೇ ಬೇಕು. ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿಯ ದೊಡ್ಡಲ್ಕೆರೆ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿ 15 ವರ್ಷದ ಬಾಲಕಿಯ ಮೇಲೆ 63 ವರ್ಷದ ಒಬ್ಬ ವೃದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥ ವ್ಯಕ್ತಿ ಆ ಮಗುವಿಗೆ, ಅದೊಂದು ಸ್ವಲ್ಪ ಮಂದಬುದ್ಧಿ ಇರ್ತಕ್ಕಂತಹ ಮಗು, ಆ ಮಗುವಿನ ಮೇಲೆ ಆಮಿಷವನ್ನು ತೋರಿಸಿ ಬಸವನ ಬೆಟ್ಟ ಕರ್ಕೊಂಡೋಗಿ ಹಲಗೂರಿನ ಕೆಲವು ಬೇಕರಿಗಳು ಕರ್ಕೊಂಡೋಗಿ ತಿಂಡಿಯನ್ನು ಕೊಡಿಸಿ ಅತ್ಯಾಚಾರವನ್ನು ನಡೆಸಿರ್ತಕ್ಕಂಥ ಒಂದು ಪ್ರಕರಣ ಬೆಳಕಿಗೆ ಬಂದು 15 ದಿನ ಆಗದೆ. ಆ ಬೆಳಕಿಗೆ ಬಂದಂತಹ ಪ್ರಕರಣ ಬಂದ ನಂತರದಲ್ಲಿ ಈಗ ಆಲ್ರೆಡಿ ಅದರ ಮೇಲೆ ಕೇಸು ಸಹ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಕಂದಾಯ ಇಲಾಖೆ ಅಧಿಕಾರಿಗಳು, ಅವರು ಉಪ ತಹಸೀಲ್ದಾರ್ ಇರ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು, ಗ್ರಾಮ ಲೆಕ್ಕಿಗರಿರ್ಬೋದು, ಯಾರೂ ಸಹ ಆ ಒಂದು ದಲಿತ ಕುಟುಂಬಕ್ಕೆ ಆಗಿರ್ತಕ್ಕಂತಹ ಅನ್ಯಾಯದ ಬಗ್ಗೆ ಮನೆಗೆ ಭೇಟಿಯನ್ನು ಕೊಟ್ಟು ಒಂದು ಸಾಂತ್ವನವನ್ನು ಹೇಳಿ ಅವ್ರಿಗೆ ಸೂಕ್ತ ಆರ್ಥಿಕ ಪರಿಹಾರವನ್ನು ನೀಡ್ತಕ್ಕಂಥದ್ದಾಗಲಿ, ಅವ್ರ ಕುಟುಂಬಕ್ಕೆ ರಕ್ಷಣೆ ಕೊಡ್ತಕ್ಕಂಥದ್ದಾಗಲಿ, ಒಂದು ಸಾಮಾಜಿಕವಾದಂಥ ಒಂದು ಮನ್ನಣೆ ಸಿಗೋ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾನೆ. ಆ ಘಟನೆ ಬಗ್ಗೆ ನಮಗೆ ಸರಿಯಾದಂತಹ ಮಾಹಿತಿನೇ ಇಲ್ಲ ಅಂತ ಹೇಳಿ ಬೇಜವಾಬ್ದಾರಿಯನ್ನು ಹೇಳಿಕೆಯನ್ನು ಕೊಡ್ತಾ ಇರತಕ್ಕಂತಹ ಈ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೂ ಉಗ್ರವಾದಂಥ ಕ್ರಮ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಇವರು ಈ ರಾಜ್ಯ ಸರ್ಕಾರ ಏನು ಕುಂಭಮೇಳ ನಡೆಸುವ ಹೆಸರಿನಲ್ಲಿ ಈ ರಾಜ್ಯ ಸರ್ಕಾರ ಈಗ ಯಾವುದೋ ಒಂದು ಕೋಟಿ ಕಂಠ ಗಾಯನ ಅಂತ ಹೇಳಿ ಅದನ್ನು ಮಾಡ್ಲಿಕ್ಕೆ ಹೊರಟಿದೆ. ಈ ರೀತಿಯಲ್ಲಿ ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದೆ. ಸಾರ್ವಜನಿಕರ ಸೇವೆ ಮಾಡೋದನ್ನು ಬಿಟ್ಟು ಇವರು ಈ ರಾಜ್ಯ ಸರ್ಕಾರದ ಗುಲಾಮ ರೀತಿಯಲ್ಲಿ ಅವರು ಮಾಡ್ತಕ್ಕಂಥ ರಾಜಕೀಯ ಕಾರ್ಯಕ್ರಮಗಳು, ರಾಜಕೀಯ ಜಯಂತಿಗಳು, ಇದಕ್ಕೆ ಇವರು ಚಂದ ವಸೂಲಿ ಮಾಡ್ಕೊಂಡು ಅವರ ಜೀತ್ಕಾರಿಕೆ ಮಾಡ್ಕೊಂಡು ನಿಂತಿದ್ದಾರೆ. ಇವರು ರಾಜ್ಯ ಸರ್ಕಾರದ ಜೀತ್ಕಾರಿಕೆ ಮಾಡೋದನ್ನು ಬಿಟ್ಟು ಸಾರ್ವಜನಿಕರ ಸೇವೆ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಾವು ಈ ರಾಜ್ಯದಲ್ಲಿ ಮಳೆ ಪ್ರವಾಹ ಬಂದು ವಿಪರೀತವಾಗಿ ರೈತರ ಬೆಳೆಗಳೆಲ್ಲ ಹಾಳಾಗಿದೆ, ಮನೆಗಳೆಲ್ಲ ಕುಸಿದು ವಾಸ ಮಾಡಲಿಕ್ಕೆ ಮನೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿರುದ್ಯೋಗಿಗಳು ಉದ್ಯೋಗ ಇಲ್ಲದೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಮಹಿಳೆ ಮತ್ತು ಮಕ್ಕಳ ಮೇಲೆ ಇವತ್ತು ರಕ್ಷಣೆ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಮಗೆ ಮೂಲಭೂತವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸೋದ್ರ ಬದಲಾಗಿ ಇಂಥ ಒಂದು ಸಲವಿಲ್ಲದೆ ಇರತಕ್ಕಂಥ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರ ಹಣವನ್ನು ಪೋಲ್ ಮಾಡ್ತಕ್ಕಂಥದ್ದು, ಸರ್ಕಾರಿ ಅಧಿಕಾರಿಗಳನ್ನು, ನೌಕರಗಳನ್ನು ತಮ್ಮ ರಾಜಕೀಯ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಬಳಸ್ಕೊಂಡು ದುರುಪಯೋಗ ಮಾಡ್ತಕ್ಕಂಥ ನೀಚ ಕೆಲಸವನ್ನು ಸಹ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ತಕ್ಷಣದಲ್ಲೇ ಈ ಕುಟುಂಬಕ್ಕೆ ದೊಡ್ಡಲ್ಕೆರೆಯಲ್ಲಿ ಏನು ಆ ಒಂದು ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಮಗುವಿನ ಕುಟುಂಬಕ್ಕೆ ಸೂಕ್ತವಾದಂಥ ಕನಿಷ್ಠ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಅವ್ರ ಕುಟುಂಬಕ್ಕೆ